ಬಹಳ ಸಮಯವಾಗಿ ಹೋಯಿತು. ಹಲವು ವರ್ಷಗಳು ಕಳೆದ ಮೇಲೆ ಮತ್ತೆ ನರಳ ಮಾಂಸವನ್ನು ಮೆಲ್ಲುವಂತಹ ಯೋಗ ಬಂದಿದೆ. ಎಲ್ಲಿ ಓಡಿ ಹೋಗುತ್ತೀರಿ? ನನ್ನ ಮಕ್ಕಳೊಂದಿಗೆ ಕುಳಿತು ಉಣ್ಣುವಂತಹ ನರಮಾಂಸ ಭಕ್ಷಣೆಯ ಅವಕಾಶವನ್ನು ಯಾವ ಕಾರಣಕ್ಕೂ ನಾನು ಕಳೆದುಕೊಳ್ಳಲಾರೆ. ನನ್ನ ಕೈಗೆ ಆ ಮಾನವರು ಸಿಗಬೇಕು. ಸಿಕ್ಕಿದ ಕ್ಷಣ ನಾಲಗೆಯಿಂದ ನೀರೂರುವುದಕ್ಕೆ ಪ್ರಾರಂಭವಾಯಿತು. ಅಷ್ಟು ರುಚಿ. ಸಿಕ್ಕಿದ ಕ್ಷಣ ಮಾನವರ ಕಲೆಯನ್ನೇ ಹಿಡಿದು ಅವರ ಶಿರವನ್ನೇ ಛೇದಿಸ್ತೇವೆ. ಆಮೇಲೆ ಖಂಡ ಬೇರೆ ತುಂಡು ಮಾಡ್ತೇವೆ. ಎಲುಬು ಬೇರೆ, ಚರ್ಮ ಬೇರೆ, ರಕ್ತ ಬೇರೆ, ಮಾಂಸ ಬೇರೆ. ಕಣ್ಣುಗಳಿಂದ ಉಪ್ಪಿನಗಾಯಿ ಎಲುಬನ್ನು ಅಗ್ನಿಯಲ್ಲಿ ಸುತ್ತೇನೆ. ಆಮೇಲೆ ಕಟಕ್ ಜಗಿದು ನುಂಗುವಾಗ ಅದರ ರುಚಿಯೇ ಬೇರೆ. ಮಾತ್ರವಲ್ಲ, ಮಾಂಸವನ್ನು ಹಂದಿ ಅಥವಾ ಹೆಬ್ಬಾವಿನ ತುಪ್ಪದಲ್ಲಿ ಬೇಯಿಸಬೇಕು. ಅದರ ಪರಿಮಳವು ಈ ಮನುಷ್ಯರ ಮಾಂಸದ ಪರಿಮಳ. ಏನು ರುಚಿಯಲ್ಲ, ಏನು. ಅಷ್ಟಾದ ಮೇಲೆ ಚರ್ಮ ಅದನ್ನು ಬೆಂಕಿಯಲ್ಲಿ ಸುಡಬೇಕು. ಚಿಟಿ ಎನ್ನುವ ಹಾಗೆ ಶಬ್ದ ಬರುವ ಅಕ್ಷರ ಬಂದ ಸಮಯದಲ್ಲಿ ಅದನ್ನು ಜಗಿಬೇಕು, ಎಳಿಬೇಕು. ಆಮೇಲೆ ಕಣ್ಣುಗಳಂತ ಹಾಕಿದಂತೆ ಉಪ್ಪಿನಕಾಯಿ ಬೇರೆಲ್ಲ ತುದಿಯಲ್ಲಿ ಹೀಗೆ ತೆಗೆಯುವುದು. ಆಮೇಲೆ ಬಾಯಾರಿಕೆಗೆ ಅವರ ರುಂಡದಲ್ಲೇ ಸೇರಿಸಿ ಶೇಖರಿಸಿಟ್ಟಂತಹ ರಕ್ತವನ್ನು ಅಷ್ಟು ಹೊತ್ತಿಗೆ ತಲೆಗೆ ಹಿಡಿದರು. ಮತ್ತೆ ಆಚೆ ಈಚೆ ಹೋಗಲಿಕ್ಕಿಲ್ಲ, ಅಲ್ಲಿಗೆ ಬಿಟ್ಟುಕೊಳ್ಳುವುದು. ಮತ್ತೆ ಎಚ್ಚರ ಆಗುವಾಗ ಮತ್ತೊಂದು ಪರಿಮಳ ಬರಬೇಕು. ಹಾಗಿದ್ರೆ ಬಂದಿರುವಂತಹ ಮಾನವರನ್ನು ಅರಸಬೇಕು. ಸಿಕ್ಕಿದ ಕ್ಷಣ ಪಡೆದು ತಿನ್ನಬೇಕು. ಮುಂದೆ ಹೋಗಬೇಕು. ಇವಳ ಸ್ವರಷ್ಟೇ ಇರುವ ಇವಳೆಷ್ಟೇ ಇರ್ಲಿಕ್ಕಿಲ್ಲ ಎನ್ನುವಾಗಿದೆ. ಅದನ್ನೇ ಯೋಚನೆ ಮಾಡುವುದು ನಾನು. ಹಾಗಾದರೆ ಬಂದಂತ ಇವಳಿಗೆ ನೀವು ಇಬ್ಬರೂ ಸನ್ನದ್ಧರಾಗಬೇಕು. ಬಂದಂತಾಯಿ ಕಾಟಕ್ಕಿಯನ್ನು ವ್ಯವಸಾಯಕ್ಕೆ ಅಟ್ಟು ಬಿಡು.
ಎನಗಿದು ಸಲ್ಲ ದ್ರೋಹಿ ಎಂಬರು ಎನಗಿದು ಸಲ್ಲ ಒಲಬಹುದೇನೆ ಶಿವಳ ರಾಕ್ಷಸಿ ದೂರಳಿದ್ದಾಳೆ, ಇವಳನ್ನು ವಧಿಸು ಅಂತ ಬಹಳ ಸುಲಭವಾಗಿ ಹೇಳಿದಿರಿ ಗುರುಗಳೇ. ನೀವು ಕೊಲ್ಲೋಣವೇ? ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ. ನಾನು ವಿಮಾನ ವಂಶದವನು, ನಾನು ರಾಜಮನೆತನದಲ್ಲಿ ಹುಟ್ಟಿದವನು. ನಾನು ಬಂದವಳು ರಾಕ್ಷಸಿಯಾದರೂ ಕೂಡ ಹೆಣ್ಣೆನ್ನುವುದು ಸತ್ಯ ತಾನೆ. ಹೆಣ್ಣಲ್ಲೂ ಇವಳು. ಲೋಕದಲ್ಲಿ ಹೆಣ್ಣು ಎನ್ನುವಳಿಗೆ ಎಷ್ಟು ಗೌರವವನ್ನು ಕೊಡುತ್ತೇವೆ, ಎಷ್ಟು ಮಾನ್ಯತೆಯನ್ನು ಕೊಡುತ್ತೇವೆ, ಇದು ನಿಮಗೂ ತಿಳಿಯದೆ ಹೋಯಿತೆ ಗುರುಗಳೇ. ಸ್ತ್ರೀ ಹತ್ಯೆ ಮಾಡು ಅಂತ ಹೇಳ್ತೀರಲ್ಲ, ನಾಳೆ ಲೋಕದವರು ಏನು ಹೇಳಿದ್ದಾರೆ ನನ್ನನ್ನು? ಆತ ಪಾತಕಿ ರಾಮ ಅಂತ ಹೇಳಿದ್ದಾರೆ. ಇಂತಹ ಒಂದು ಅಪವಾದ ಬರುವುದು ನಿಮಗೆ ಸರಿ ಎನಿಸುತ್ತದೆ ಗುರುಗಳೇ? ಬೇಡ ಗುರುಗಳೇ, ಬೇಡ. ಇಂತಹ ಮಾತುಗಳನ್ನು ಹೇಳಬೇಡಿ. ಇದು ನನ್ನಿಂದ ಆಗದು. ಬೇಡ ಬೇಡ. ರಾಮಚಂದ್ರ ಏನು? ಸೂರ್ಯವಂಶದ ಮನತನದಲ್ಲಿ ಸಂಜನಿಸಿದರು. ಹೃದಯಪೂರ್ವಕವಾದನ್ನಾಡಿದ್ದು ಎನ್ನುವುದು ಅರ್ಥ. ಬ್ರಾಹ್ಮಣರನ್ನು, ವೃದ್ಧರನ್ನು, ಸ್ತ್ರೀಯರನ್ನು ಕಂಡ ಅಪಾರವಾದಂತಹ ಗೌರವವನ್ನು ನಿನ್ನ ಪೂರ್ವಜರೇ, ಅದೇ ರಕ್ತ ಸಂಬಂಧಿಯಾದಂತಹ ಈ ನಿಂದಾನುಡಿಗಳನ್ನು ಆಡಿದರೆ ಅಪರಾಧವೆಂದೆನಿಸಿಕೊಳ್ಳುವುದು. ಹಾಗಾದರೆ ಇಲ್ಲಿ ಆಗಬೇಕಾದ್ದು ಏನು ಎನ್ನುವಾಗ ನಿನಗೆ ಯೋಚಿಸುತ್ತೆ. ಏನು ಕುಮಾರ, ಒಂದು ನಗರವನ್ನು ಕಾಪಾಡಬೇಕು ಅಂತಾದರೆ ಒಂದು ಪಟ್ಟಣವನ್ನು ಹಾಳುಬಿಡಬಹುದು. ಒಂದು ಪಟ್ಟಣವನ್ನು ರಕ್ಷಿಸಿಕೊಳ್ಳಬೇಕು ಅಂತಾದರೆ ಒಂದು ಗ್ರಾಮವನ್ನು ಗೆಲ್ಲಬಹುದು. ಒಂದು ಗ್ರಾಮವನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಒಂದು ಮನೆಯನ್ನೇ ಹಾಳು ಮಾಡಬಹುದು. ಒಂದು ಮನೆಯನ್ನು ನಾವು ಬೆಳಗಿಸಿಕೊಳ್ಳಬೇಕು ಅಂತಾದರೆ ಆ ಮನೆಗೆ ಕೆಟ್ಟ ಹೆಸರನ್ನು ತರುವಂತಹ ಮನೆಯ ಸದಸ್ಯರನ್ನು ಮನೆಯಿಂದ ಹೊರಗೆ ಹಾಕಬಹುದಾಗಿದೆ. ಇದು ಶಾಸ್ತ್ರ ಸಮ್ಮತ. ವಿಶಾಲವಾದಂತಹ ಆಲದ ವೃಕ್ಷ ಸಾವಿರಾರು ಮಂದಿಗೆ, ಸಾವಿರಾರು ಜೀವಿಗಳಿಗೆ ಆಶ್ರಯತಾಣವಾದಂತಹ ವೃಕ್ಷವಾದರೂ ಜನರಿಗೆ ಊಟದ ಕೊಡುವ, ಊರಿಗೆ ಅಡ್ಡವಾಡಿಸುವ ಅಂತಹ ಮರ ಇದ್ದರೆ ಆ ಮರವನ್ನು ತೆಗೆಯಬಹುದು ಎನ್ನುವ ಹಾಗೆ ಹೌದು. ಪ್ರಯೋಜನ ಇದ್ದರೂ ಉಪಕಾರ ಇಲ್ಲ ಅಂತ ಆಯ್ತಾಗಿದೆ. ಈಗ ಪಾತಕಿ ಎನ್ನುವಳು ಹೆಣ್ಣು ಎನ್ನುವ ಹಾಗೆ, ಹೆಣ್ಣಾದರೆ ಇದು ಹೆಣ್ಣು ರೂಪ ಮಾತ್ರವು. ಹೆಣ್ಣು ರೂಪ ಮಾತ್ರ. ಇದು ಹೆಣ್ಣಿನ ಕುಲಕ್ಕೆ ಭೂತವಾಗಿ, ವಿಕಾರಿಯಾಗಿ, ಹೆಮ್ಮಾರಿಯಾಗಿ ಹೆಣ್ಣು ಎನ್ನುವಂತಹ ಸಂಸ್ಕಾರಕ್ಕೆ ರುಚಿ ಬೆಳೆಯುವಂತಹ ಜಾಯಮಾನಕ್ಕೆ ಅವಳು ಬಂದಿದ್ದಾಳೆಂದಾದರೆ ಇವಳು ಮಾತೃಸ್ಥಾನವನ್ನು ಅಲಂಕರಿಸಿಕೊಂಡವಳಲ್ಲ, ಸಹೋದರಿಯ ಸ್ಥಾನವನ್ನು ಧರಿಸಿಕೊಂಡವಳಲ್ಲ. ಸ್ತ್ರೀ ಮಾತ್ರ ಕಾಣುವುದಕ್ಕೆ ರೂಪವಾದರೆ ದೊಡ್ಡದಾದಂತಹ ಬಲಾತ್ಕಾರವಾದಂತಹ ನಮಗೆ ಮಾಜಿಯೇ. ಆದ್ದರಿಂದ ಯಾವ ಅಪಮಾನವು ಕ್ಷಾತ್ರಿಯ ಮರ್ತನಾದವರು ಧರ್ಮವನ್ನು ಕಾಪಾಡಿಕೊಳ್ಳಬೇಕಾದಂತಹ ಪ್ರಮೇಯ ಬಂದರೆ ಅಧರ್ಮವನ್ನು ಕಡೆಗಣಿಸಲೇಬೇಕಲ್ವೇ ಕುಮಾರ? ಓ ಗುರುಗಳೇ, ಅರ್ಥವಾಯಿತು. ಈಗ ಲೋಕದಲ್ಲಿ ತಾನೆಷ್ಟು ಪಡೆದಿದ್ದೇನೆ ಎಂಬುದು ಮುಖ್ಯವಲ್ಲವಂತೆ. ನನ್ನಿಂದ ಈ ಪ್ರಪಂಚ ಮುಖಕ್ಕೆ ಕೊಡುಗೆ ಏನು ಅಂತ ಯೋಚಿಸಬೇಕಾಗುತ್ತದೆ. ಕೊಡುಗೆಯನ್ನು ಕೊಟ್ಟರಂತಾದ್ರೆ ಅರ್ಥವನ್ನು ಬದುಕು ಯಶಸ್ಸನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ. ಇಂತಹ ರಾಕ್ಷಸಿಯಾದರೂ ಕೂಡ ಇವಳನ್ನು ವಧಿಸುವುದರ ಮುಖೇನ ನನ್ನಂತಹ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡವನು ನಾನಿದ್ದೇನೆ. ಖಂಡಿತವಾಗಿ ಈಕೆಯನ್ನು ವಧಿಸ್ತೇನೆ. ಯಾವ ಹಿಂದೆ ಮುಂದೆ ನೋಡಬೇಡ, ಬಂದಂತ ಆಕೆಯ ಮೇಲೆ ಹೆಣ್ಣು ಎನ್ನುವಂತ ಗೌರವ ಬೇಡ, ಮುಂದವನ್ನು ಚೆಂಡಾಡು ಮಾಡಿದಂತೆ ನಡೆಯುತ್ತೇನೆ.
ಧರಿಸಿ ಮುಂದೆ ನಡೆಯುವುದಾದ್ರೂ ಎಲ್ಲಿಗೆ? ಇದು ಘೋರ ಅಡವಿ. ಇಲ್ಲಿಗೆ ಬಂದಂತಹ ಯಾವುದೇ ಮನುಷ್ಯರು ಹಿಂದಕ್ಕೆ ಹೋಗುವ ಪದ್ಧತಿ ಇಲ್ಲ. ನಮ್ಮ ಕಣ್ಣಿಗೆ ಬಿದ್ದರು ಅವರಿಗೆ ಮೃತ್ಯು ನಾನೇ. ಆದ ಕಾರಣವೇ ನನ್ನ ಕೈಗೆ ಬಂದು ಸಿಕ್ಕಿ ಬಿದ್ದೀರಿ. ಅಂಜಿಕೆ ಇಲ್ಲದೆ ತಿರುಗಾಡುವುದಕ್ಕೆ ನಿಮಗೆ ಎಷ್ಟು ಧೈರ್ಯ? ಯಾರು ನೀವು? ಎಲ್ಲಿಗೆ ಬಂದಿರಿ ಹೇಳಿ. ನಿನ್ನ ಹಿರಿಯರು ಹೇಳಿದ್ದಾರೆ ಹಾಗೆ ಹೇಳು, ತೊಂದರೆ ಇಲ್ಲ. ಯಾಕೆ ಹೇಳಬೇಕು? ಲೋಕದಲ್ಲಿ ಧರ್ಮ ಅಂತ ಇದೆ. ಇರಲಿ. ಧರ್ಮದ ಮರ್ಮವನ್ನು ತ್ವರಿತು ವ್ಯವಹರಿಸಬೇಕಂತೆ. ಅದನ್ನು ಬಿಟ್ಟು ಲೋಕದಲ್ಲಿ ತಾನಾಗಿ ಬೆರೆಯಬಾರದು. ನೀನೊಬ್ಬಳೆ ಹೆಣ್ಣು ಎನ್ನುವುದು ನನಗೆ ತಿಳಿಯದೇ ಹೋಯಿತಂತೆ. ಹೌದು, ಮತ್ತೆ ನಾನು ಹೆಣ್ಣು ಎನ್ನುವುದು ನನಗೆ ಗೊತ್ತಾಗದೆ ಹೋಯಿತು. ಖಂಡಿತವಾಗಿ ಗೊತ್ತಾದದ್ದು. ನೀನು ವ್ಯವಹರಿಸುವಂತಹ ರೀತಿಯಲ್ಲಿ ನಾನು ಹೇಳಿದವಳಿದ್ದೇನೆ. ಬದುಕು ಹೇಗೆ ಸಾಗಿಸಬೇಕು, ಹೆಣ್ಣಾದವಳು ಇನ್ನೊಬ್ಬರನ್ನು ಹೇಗೆ ಕಾಣಬೇಕು ಎನ್ನುವುದು ತಿಳಿಯಬೇಕು. ಹಾಗೆಂದು ನೀನು ಮಾಡುವಂತಹ ವ್ಯವಹಾರ ನಿನ್ನದಂತಹ ಸ್ವಭಾವಕ್ಕೆ ಬಿಟ್ಟದ್ದಾಗಿರಬಹುದು. ಆದರೆ ಇನ್ನೊಬ್ಬರಿಗೆ ಅನ್ಯಾಯವನ್ನೇ ಎಸಗುತ್ತಿದ್ದಾದ್ರೆ ನಿನಗೆ ಶಿಕ್ಷೆ ಕೊಡುವುದಕ್ಕಾಗಿ ಬಂದವರಿದ್ದಾರೆ. ಹುಲಿ ದನದ ಮೇಲೆ ಬೀಳುತ್ತದೆ, ಹಾಗೆಂದು ದನವನ್ನು ತಿನ್ನದೇ ಇದ್ರೆ ಹುಲಿ ಜೀವಿಸುವುದಕ್ಕುಂಟ? ಜೀವಿಸುವುದಕ್ಕೆ ಅಸಾಧ್ಯವೇ ಸರಿ. ಹಾಗೆಂದು ಪಾಪದ ಕೃತ್ಯ ಅದು ಮಾಡಬಾರದು ಅಂತ ನಾನು ಹೇಳುವವನಿದ್ದೇನೆ. ಈ ಸಂದರ್ಭದಲ್ಲಿ ನನ್ನ ವಿಚಾರವಾಗಿ ಕೇಳ್ತಾ ಇದ್ದೇನೋ. ಯಾರು? ಸೂರ್ಯ ವಂಶಜನಾದಂತಹ ನಾನೇ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ನೃಪಾಲನ ಮಗ ನಾನು. ಅಯೋಧ್ಯೆಯ ಕುಮಾರ ದಶರಥ ನೃಪಾಲನ ಕುಮಾರನಂತ ನಾನು. ಹಿರಿಯವನಾದಂತಹ ನಾನೇ ರಾಮನಿದ್ದೇನೆ. ಇವನು ನನ್ನ ತಮ್ಮ ಲಕ್ಷ್ಮಣನಿದ್ದಾನೆ. ಈ ಯಾಗ ರಕ್ಷಣೆ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ಆ ಕಾರಣದಿಂದಲೇ ಗುರುಗಳು ಹೇಳಿದಂತೆ ನಡೆದವರು ಮಾತುಗಳಿದ್ದೇವೆ. ಮುಂದುವರಿಯಬೇಡ. ನಾವು ಹೇಳಿದಂತಹ ಮಾತುಗಳನ್ನು ಕೇಳು. ನೀನು ಹೋಗು ಹೋಗು. ಈ ಕಾರಣವನ್ನು ಮಾತನಾಡುವುದು ಯಾರಾದ್ರೆ ನೀನು? ಇನ್ನಲ್ಲೇ ಮುದುಕರಲ್ಲದಿದ್ದರೂ ಕೂಡ ನಿನಗೆ ಮಕ್ಕಳಲ್ಲ. ಮತ್ತೆ ಯಾರಿಗೆ ಮಕ್ಕಳು? ನಮ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ಇವರಿಗೆ ನಾವು ಅವರು ನಮ್ಮ ಗುರುಗಳಿದ್ದಾರೆ. ಆದ ಕಾರಣ ನೀನು? ನಾನು ಅವರ ಶಿಷ್ಯರಾಗಿದ್ದೇನೆ. ಶಿಷ್ಯರು ಗುರುಗಳಿಗೆ ಹೇಗೆ? ಹೇಗೆ ಮಕ್ಕಳಿಗೆ ಸಮಾನ. ಹಾಗಿದ್ದ ನೀನು ನನ್ನ ಮಕ್ಕಳು ಅಂತ ಹೇಳಬೇಕಾಗಿಲ್ಲ. ಅದನ್ನು ನಾನು ಒಪ್ಪಿಕೊಳ್ಳುವುದೇ ಇಲ್ಲ. ತನಗೆ ಪ್ರಾಯ ಎಷ್ಟಾಯ್ತು ಗೊತ್ತುಂಟ? ಮತ್ತೆ ಹೇಳಿಯೇ ಆಗ್ಬೇಕಷ್ಟೇ ಅದನ್ನು. ಯಾಕೆ ಯಾಕೆ ಮತ್ತೆ ಮಾಡುವಂತಹ ಕಾರ್ಯ ಇದ. ಹಾಗಿದ್ರೆ ನಿನಗೆ ಎಷ್ಟು ಪ್ರಾಯ? ನನಗೆ ಪ್ರಾಯ ನೀನು ಹೇಳಿ ಆಗ್ಬೇಕಿಲ್ಲ. ಮತ್ತೆ ಅದನ್ನು ಕೂಡ ಹಾಗೆ ಯಾರಾದ್ರೂ ನೋಡಿದವರು ಹೇಳಬೇಕು ನಿನ್ನ ಪ್ರಾಯ ಎಷ್ಟು. ಹಾಗಿದ್ರೆ ಆ ವಿಷಯ ಮಾತನಾಡುವುದಲ್ಲ, ಮತ್ತೆ ಮಾತನಾಡಬೇಕಾದ ಮಾತನಾಡಬೇಕು. ಅಂತ ಮಾತನಾಡುವುದಕ್ಕೆ ಹೊರಟ ತಲೆ ಕಡದೇನು? ಯಾಕೆ ಖಂಡಿತ ನನ್ನನ್ನು ಏನನ್ನ
ಮಾಡುವಂತ ಯಜ್ಞವನ್ನು ಬಿಡಿಸಿ ಕೆಲವರಿಗೆ ಪ್ರಾಯ ಬಂದಿರುವುದಿಲ್ಲ, ಆದ್ರೆ ಬುದ್ಧಿ ಬಂದಿರ್ತದೆ. ಯಾವ ರೀತಿಯ ಬುದ್ಧಿ? ದುರಹಂಕಾರದ ಬುದ್ಧಿ. ಅದು ನಿಮ್ಮಲ್ಲಿ ಅತಿಯಾಗಿ ಆವರಿಸಿದೆ ಎನ್ನುವುದನ್ನು ನಾನು ಗುರುತಿಸಿಕೊಂಡಿದ್ದೇನೆ. ಆದ ಕಾರಣವೇ ನನ್ನನ್ನು ಅಹಂಕಾರಿ ಎನ್ನುವ ಹಾಗೆ ನೀವು ಕರೆಯುತ್ತಾ ಇದ್ದೀರಿ. ನಿನ್ನಲ್ಲಿ ಅದು ಹೆಚ್ಚು ಉಂಟು. ಹೆಚ್ಚುಂಟ? ಮತ್ತೆ ನಿಮಗಿಂತ ಹೆಚ್ಚಾದ ಲೆಕ್ಕಕ್ಕಿಂತ ಹೆಚ್ಚ? ನಮಗಿಂತ ಹೆಚ್ಚುಂಟು ನಿನ್ನಲ್ಲಿ. ನಮ್ಮಲ್ಲಿರುವಂತಹ ಅಹಂಕಾರ ಏನುಂಟು ಅದನ್ನು ಹೇಳ ಬಂದವರು ಇವರು ಅಂತ ನನಗೆ ಗೊತ್ತು. ಬಿಡಿಸುವುದಕ್ಕಾಗಿ ಬಂದಿದ್ದೇವೆ ನಾವು. ನಿಮಗೆ ಯಾರು ದುರ್ಬೋಧನೆಯನ್ನು ಮಾಡಿದ್ದಾರೋ ಅವರ ಕಷ್ಟ ಹಿಡಿದು ಹಾಗೆಂತ ಅವರು ಅನ್ಯಾಯ ಮಾಡಿದ್ದಾರೆ ನಿನಗೆ? ಮಾಡಿದ್ದಾರೆ. ಹೇಗೆ ಅನ್ಯಾಯವನ್ನು ಮಾಡಿದ್ದಾರೆ ಅದನ್ನು ಹೇಳು. ನನ್ನ ದೂರನ್ನು ನಿಮ್ಮಲ್ಲಿ ಹೇಳಿದ್ದು ಯಾರು? ನೀವು ಅನ್ಯಾಯವನ್ನು ಎಸಗಿದ್ದೆ, ಆ ಕಾರಣಕ್ಕಾಗಿ ದೂರ ನಿಂತಿದ್ದಾರೆ. ನಾನು ಮಾಡಿದ ಉಪಕಾರ ಕೊಟ್ಟು ಅವರಿಗೆ ಎಂತ ಉಪಕಾರ? ಅವರಿಗೆ ಬೇಕಾದಂತಹ ಆಜ್ಯ, ಹವಿಸ್ಸು, ತುಪ್ಪ ಕೇಳು ಎಲ್ಲಿಂದ ಅಂತ ಅವರನ್ನೇ ಕೇಳು ಹೇಳ್ತಾರೆ. ಎಲ್ಲಿಂದ ತಂದ ಅದನ್ನು ಹೇಳು. ಲೋಕದಲ್ಲಿ ಎಲ್ಲಿಂದ ಸಿಗುತ್ತದೆ, ನಮಗೆ ಇನ್ನೊಬ್ರು ಕೊಡಬೇಕು ಅಂತಿಲ್ಲ. ಅಲ್ಲ, ಈ ಕಾನನದಲ್ಲಿರುವವಳು ನೀನು ಹೇಗೆ ತಂದಿದ್ದೆ ಅದನ್ನು ಹೇಳು. ಕಾಡಿನಲ್ಲೇ ಇರುವುದು ಮತ್ತೆ ನಾಡಿನಲ್ಲಿ ಇರುವುದಲ್ಲ. ಅದು ಯಾವಾಗ ತಯಾರಿಸಿದ್ದು ಅವರಲ್ಲಿ ಕೇಳು, ಗುರುಗಳಲ್ಲಿ ಕೇಳು. ಅಲ್ಲ ನೀನು ನೀನಲ್ವಾ? ನೀನು ಹೇಳು. ಹೆಚ್ಚು ಹೇಳಬೇಕಾ? ಇವರಿಗೆ ನಾನು ಕೊಟ್ಟದ್ದು ಬೇರೆ ಇರುವಲ್ಲ, ಮಲ ಮೂತ್ರ ಮಾಂಸ ಇತ್ಯಾದಿಗಳನ್ನು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ. ಅದನ್ನ ಕೊಟ್ಟದ್ದು ನೀನು ಹೇಳಿದ ಉಪಕಾರ. ಅದು ನೀನು ಹೇಳಿದ ಉಪಕಾರ ಆಗಿರಬಹುದು, ಅದು ಅವರಿಗಾದದ್ದು ಅಪಕಾರ ಅಂತ ನೀನು ತಿಳಿದಿಲ್ಲ. ಅದನ್ನೇ ಹೇಳುವುದು ಧರ್ಮ ಅಲ್ಲ ಅಂತ. ಊರಿನಲ್ಲಿ ಹೋದಲ್ಲೆಲ್ಲ ಹೊಲಸು ಮಾಡಕೂಡದು ಎನ್ನುವ ಹಾಗೆ ನಾವು ಹಿರಿಯರಿಂದ ಕೇಳಿ ತಿಳಿದವರು. ಆದ ಕಾರಣ ಎಲ್ಲೆಲ್ಲಿ ಹೊಲಸು ಮಾಡುವುದು ಬೇಡ, ಸುವ್ಯವಸ್ಥಿತವಾದಂತಹ ಸ್ಥಳ ಇವರೇ ರಚಿಸಿರುವಾಗ ಬೇರೆ ಸ್ಥಳ ಹುಡುಕುವುದು ಯಾಕೆ ಎನ್ನುವ ಹಾಗೆ ಅದನ್ನು ಯಜ್ಞಕುಂಡ ತಾಟಕೆರೆ ಅದು ನಿಮಗೆ ಬಿಟ್ಟದ್ದು. ತಿನ್ನುವುದಕ್ಕೆ ನೀವೇ ಹಾಕಿದ್ದಲ್ಲ, ಹಾಗೆ ಹೇಳಿದ್ದವರು. ಹೌದು, ತಂದು ಹಾಕಿದ್ದು ಉಳಿದು ಹೋಗ್ತದೆ. ಈಗ ಉಳಿದು ಹೋಗುತ್ತದೆ ಎನ್ನುವ ಕಾರಣಕ್ಕಾಗಿ ನೀನು ಏನು ಬೇಕಾದ್ರೂ ಮಾಡಿದ್ರೆ ನಡೀತದೆ ಎನ್ನುವುದು ನಿಮ್ಮನ್ನು ತಿಂದು ಮುಗಿಸ್ತೇನೆ ಬನ್ನಿ. ಎತ್ತುಕೊಂಡು ಹೋಗಬೇಕು ಅಂತ ಆದ್ರೆ 500 ಜನ ಬೇಕು. 500 ಜನ ಸಾಕಾಗ್ಲಿಕ್ಕಿಲ್ಲ. ಅದಕ್ಕಿಂತ ಒಂದು ದೊಡ್ಡ ಕೆಲಸ ಮಾಡುವುದೇ ಒಳ್ಳೆ. ಹೇಗೆ? ಇಲ್ಲಿಯ ಸನಿಹದಲ್ಲಿ ದೊಡ್ಡ ಕೊಂಡೆ ತೆಗೆದು ಅಕ್ಕಿಯಲ್ಲಿ ಹಾಕ್ತಿದ್ದೇವೆ. ಅದರ ವ್ಯವಸ್ಥೆ ಮಾಡುವುದು ಒಳ್ಳೆಯದು. ಹೌದಲ್ಲ? ಹಾಗಾದ್ರೆ ಆಗಬೇಕಾದ್ದು ಏನು ಎನ್ನುವುದನ್ನು ನೀವೆಲ್ಲರೂ ತಿಳಿದುಕೊಂಡಿದ್ದಾರೆ. ಹಳೆಯಂಶವೆನ್ನುವಂತ ವೃಕ್ಷದ ಹಳೆಯನ್ನೇ ನೀವು ತೆಗೆದಿದ್ದೀರಿ ಅಂತ ಆದರೆ ಹಾಗಾದ್ರೆ ಸಚಿಗುರು ಇನ್ನು ಇಬ್ಬರಿದ್ದಾರೆ. ಅದೇ ಇವರ ಮಕ್ಕಳು ಸುಬಹುಮಾರೀತಿ ಅದನ್ನೇ ಅವಳು ಹೇಳಿದ್ಲು. ಹೌದನ್ನ? ನಿನ್ನನ್ನು ಅವಳು ತಿಂತು, ನಿಮ್ಮನ್ನು ಅವಳು ತಿಂತಾಳಂತೆ, ನಮ್ಮನ್ನು ಅವರ ಮಕ್ಕಳಿಗೆ ಕೊಡ್ತಾಳಂತೆ. ಹಾಗಾದ್ರೆ ಚಿಗುರು ಅದನ್ನು ಬೆಳೆಯಕ್ಕೆ ಬಿಡಬಾರ್ದು. ಅದನ್ನು ತೆಗಿಬೇಕು. ತಿನ್ನುವ ಸ್ವಭಾವ ಉಂಟು ಅಂತ ಆಯ್ತಲ್ಲ. ಹೌದಲ್ಲ? ಹಾಗಾದ್ರೆ ಬಿಡಬಾರ್ದು. ಆವಾಗ ಏನು ನಿರೀಕ್ಷೆ ಇದೆ?